ನಿಮ್ಮಿಂದ ಜನರು ಏನು ಬಯಸುತ್ತಾರೋ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅದಕ್ಕೆ ತಾವು ಸ್ಪಂದನೆ ಮಾಡಿ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಕಾಂಟ್ರಾಕ್ಟರ್ ಇರ್ಬೋದು ಮತ್ತೆ ಬರ್ತಾರೆ, ಅದು ಅಷ್ಟು ಕೋಟಿ ಆಗಿದೆ, ಇಷ್ಟು ಕೋಟಿ ಆಗಿದೆ, ಅದಕ್ಕೆ ಇಷ್ಟು ಕೊಡ್ತೇವೆ ಅಂತ. ತಾವು ದಯಮಾಡಿ ನೀವು ಮಾಡಲಿಲ್ಲ, ಇನ್ನೂ ಕೂಡ ಮಾಡಬೇಡಿ ಅಂತ ನಾನು ಕೇಳಿಕೊಂಡು, ನಿಮ್ಮ ಈ ಅಧಿಕಾರದ ಅವಧಿ ಎಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಲೋಪದೋಷಗಳು ಬಾರದಾಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ನಿಮ್ಮ ಹೆಸರು ಶಾಶ್ವತವಾಗಿ ಒಂದು ಪಂಚಾಯತ್ನಲ್ಲಿ ಬರೆದಿಡುವ ಹಾಗೆ ರೀತಿಯ ಕೆಲಸವನ್ನು ತಾವು ಮಾಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಪರವಾಗಿ ದೀಪವನ್ನು ಬೆಳಗಿಸ್ತಾ ಇದ್ದೇನೆ. ಕುಂಜುವಂತಲೇ ಅಧಿಕಾರು ಕುಲದ ಸಮಯಡು ದೇವರು ಮಾತ ದೇವರು ಆಶೀರ್ವಾದ ಹಿಂದೂಲಾಯನ ನಮ್ಮ ದೇವರು, ಮುಸ್ಲಿಮರಲ್ಲಿ ನಮ್ಮ ದರ್ಗದ ಮಹಾದೇವರು, ಕ್ರಿಶ್ಚಿಯನ್ ದೇವರು ಮಾತೆಲ್ಲ ನಿಕ್ಕೆ ಆಶೀರ್ವಾದ ಮಾಡ್ಕೊಡೋದೇ ಪ್ರಾರ್ಥನೆ ಮತ್ತೆ ನೀನು ಈ ಆಸಕ್ತು. ಸಿಬ್ಬಂದಿಯ ಪರವಾಗಿ ಮತ್ತು ನಮ್ಮ ಎಲ್ಲ ನೌಕರರ ಪರವಾಗಿ ನಿಮ್ಮನ್ನು ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ, ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತೀವಿ. ಯಾವುದೇ ಹೇಳಿದಾಗೆ ಲೋಪದೋಷ ಆಗದಿದ್ದಾಗೆ ಏನೋ ಸಣ್ಣ ಪುಟ್ಟದಿದ್ದರೂ ನಾವೇ ಪೂರ್ತಿ ವ್ಯತ್ಯಾಸ ಮಾಡಿ ಒಳ್ಳೆ ನಾಗರಿಕರಿಗೆ ಒಳ್ಳೆಯ ಒಂದು ಸೇವೆಯನ್ನು ನಾವೆಲ್ಲರೂ ಸೇರಿ ಕೊಡುವಂಥ ನಮಗೆ ಆರ್ಥಿಕವಾಗಿ ಸ್ವಾಗತ. ಉತ್ತಮವಾದಂಥ ಮಾತು. ಸಂಪೂರ್ಣ ಸಹಕಾರ ಐನಾದ ಜಾಸ್ತಿ ಅಭಿವೃದ್ಧಿ ಅವರು ಪಡೆದು ಆಯ್ಕೆಯಾದಂಥ ಅಧ್ಯಕ್ಷೆ, ಇವರಲ್ಲೊಂದು ವಿನಂತಿ ಎಂದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಮಗೆ ಕೊಟ್ಟ ಈ ಅವಧಿಯನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿ ಉಲ್ಲಾಲದಲ್ಲೇ ಮಾದರಿ ಅಧ್ಯಕ್ಷೆಯಾಗಿ ಯಾವುದೇ ಅಂಶಕ್ಕೆ ಒಳಗಾಗದೆ ಉಲ್ಲಾಲದಲ್ಲಿ ಬಹಳ ಮಾದರಿ ಯಶಸ್ವಿ ಅಧ್ಯಕ್ಷೆಯಾಗಿ ನಿಮಗೆ ಕೊಟ್ಟ ಈ ಹುದ್ದೆಯನ್ನು ನೀವು ನಿರ್ವಹಿಸಬೇಕೆಂದು ಜಾತ್ಯತೀತ ಜನತಾದಳದ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಗೌರವಾನ್ವಿತ ಅಧ್ಯಕ್ಷರ ಚಿತ್ರಣವರು ನಮ್ಮ ವಿದ್ಯಾರ್ಥಿ ಸೈಯದ್ ಮರಿ ದರ್ಗಾ ಭಗವತಿ ದಿನಘಟ್ಟ ದೇವರ ಆಶೀರ್ವಾದದಲ್ಲಿ ಈ ಒಂದು ಅಧ್ಯಕ್ಷರು 2 ವರ್ಷದಲ್ಲಿ ಯಶಸ್ವಿಯಾಗಿ ಎಲ್ಲ ಸಮುದಾಯದವರಿಗೆ ಕೆಲಸ ಮಾಡಿ 31 ಸದಸ್ಯರು ಒಟ್ಟಿಗೆ ಇಟ್ಕೊಂಡು ಅದರ ಏರಿಗೆ ಹೋಗುವಾಗ ಒಟ್ಟಿಗೆ ಎಲ್ಲ ಕೆಲಸ ಮಾಡಿ ನಿಲ್ಲಿಸ್ಕೊಂಡು ನಿಮ್ಮ ದೇವರ ಆಶೀರ್ವಾದ ಇರಲಿ. ಜಗತ್ತಿಗೆ ಒಂಜಿ ನೇತಾರ ಅಂಚಿನ ಡಾಕ್ಟರ್ B.R. ಅಂಬೇಡ್ಕರ್ನ ಬುಧರದ ಒಂಜಿ ರಂಗಮಂದಿರ ತಗೊಂಡುಂಡು ಅಂಚೆ ಅಲ್ಪ ಭಾರಿ ಪುರ್ಲದ ಪ್ರೋಗ್ರಾಮ್ ಪೂರ ಒಂದಪ್ಪು ಇತ್ತೀಚೆಗೆ ನಮ್ಮ ದಾದರ ಒಂಜಿ ಅಲ್ಪ ಟೆಂಪರರಿ ಶೆಡ್ಡಲ್ಲಿ ಪಾಡ್ದು ಸ್ವಲ್ಪ ಫಂಕ್ಷನ್ಗೆ ಬಂತೆ ಭಾರಿ ಕಷ್ಟ ಆಗ್ತದೆ ಪಕ್ಕ ತುಯ್ಯಲ್ಲ ಒಂಜಿ ನಮ್ಮನೆ ಗಲೀಜು ತೋಜುಂಡು ಆ ನಿಟ್ಟಿದ್ದು ಎಂಕಲ್ ನೂತನವಾಯಿನ ಅಧ್ಯಕ್ಷರು ಆವೇನು ತೆರವು ಮಲ್ತದ್ದು ಪಂಡ ಸಾರ್ವಜನಿಕ ಒಂಜಿ ಸಾರ್ವಜನಿಕತೆ ಹಿತದೃಷ್ಟಿ ಇಟ್ಕೊರ್ಪಿನ ಅಂಚಿನ ಒಂಜಿ ಮನವಿ ಅಲ್ಪ ಪುರ್ಲದ ಪ್ರೋಗ್ರಾಮ್ ಮಾಡೋದು ಅಂಚನೆ ಈಗ ದಾಲ್ ಅಡ್ಡ ಬರೀಲಕ್ಕ ಅದೇನು ತಾತ್ಕಾಲಿಕ ಶೆಡ್ಡನ್ನು ತಿಳ್ಕೊಂಡು ಬಂದಿದ್ದು ಇರ್ನ ಅಧಿಕಾರವಾದ ಸುರುತ ಮನ್ನವಿ ಇದರಿಂದ ನಮ್ಮ ಊರಿಗೆ ಅಭಿವೃದ್ಧಿ ಮತ್ತು ಸೌಹಾರ್ದದ ವಾತಾವರಣ ಮೂಡಿಬರಲಿದೆ ಈ ಸಂದರ್ಭದಲ್ಲಿ
ಇನಿ ಚಿತ್ರ ಚಂದ್ರಕಾಂತ್ ಪಂಪಿನ ಎಂಕ್ಲ ಆತ್ಮೀಯರು ಅಧ್ಯಕ್ಷರಾತಿರುವ ಜಾತು ಖುಷಿ ಮನುಷ್ಯಗೆ ಯೋಗ ಯೋಗ್ಯತೆ ಐತೊಟ್ಟಿಗೆ ಅದೃಷ್ಟ ಮೂಜಿಬೋದು ಮೂಜಿತ್ತಿಂದ ಖಂಡಿತವಾದ ರಾಜಕೀಯ ಜಾತ ದುಂಬರು ಐತೊಟ್ಟಿಗೆ ಒಂಜಿ ವಿಚಾರದಾಗೆಲ್ಲ ಛಲ ಪರಿಶ್ರಮ ಜನಕುಲ್ನ ಒಂಜಿ ಉಡಲ್ಗೆಂದು ನಚ್ಚಿನ ಆ ಒಂಜಿ ವಿಚಾರ ಜನಸಾಮಾನ್ಯರೊಟ್ಟಿಗೆ ಸಾಮಾನ್ಯರಾದ ಬೆರೆದು ಸರಿಸುಮಾರು ಒಂಜಿ ಮಲ್ಲ ಕ್ಷೇತ್ರ ಹಾಗೆ ನಡ ಕೃಷ್ಣನಗರ ಪಂಪಿನಂಚಿನ ಕ್ಷೇತ್ರ ಇಂಚೊಂಡು ಬಂದ ಕಾಂಗ್ರೆಸ್ ಮಸ್ತ್ ದೂರ ಪುಣಂಚಿನ ಕ್ಷೇತ್ರ ಅಂಚಿತ್ತಿನ ಕ್ಷೇತ್ರವನ್ನು ಅಲ್ಪ ಜನಕುಲ ಉಡಲ್ ಗೆಂದಿಗೆ ಐದು ಗೆಂದೋಡು ನಾಂಡ ಐಕೆ ಮೂಲ ಕಾರಣ ಹೆಂಚಿನ ಅಂದು ಪಂಪಿನಂಚಿ ವಿಚಾರ ಅವು ಚಿತ್ರಗಳ ಕೆಳಂಡು ದಯಪಂಡ ಆತ ಕಷ್ಟ ಬೈದೇರಲ್ಪ ಆ ಒಂದು ಕ್ಷೇತ್ರವನ್ನು ಗೆಂದೋಡು ನಾಂಡ ನಿಜವಾದ ಅವು ಕ್ಷೇತ್ರ ಕಾಂಗ್ರೆಸ್ ಬೈದಿನ ಅವು ಪುಣ್ಯ ಅವು ಚಿತ್ರಕಲಕನ ಅಲ್ಪ ಮಲ್ತಿನಂಚಿನ ಕೆಲಸಕ್ಕೂ ಜನಕುಲಕ್ಕೆ ಹೋಗಿನಂಚಿನ ಅವು ಉತ್ತರ ಒಂಜಿ ಕ್ಷೇತ್ರವನ್ನು ಮುನ್ನುಡಿ ಬರೆಯೋದು ಆ ಕ್ಷೇತ್ರವನ್ನು ಕಾಂಗ್ರೆಸ್ ತಗೊಳ್ಳಾಗಿಂದ ಅದು ಬರೆಯೋದು ಐಟ್ ಆ ರೆಡ್ಡನ್ನು ಸರ್ತಿ ಆಕೆ ಜನಕುಲು ಗುರ್ತದಿಯರು ಎಡ್ಡೆ ಬೇರೆ ಬೆನ್ಪೇರ್ ಪಂಪಿನಂಚಿನ ಒಂಜಿ ಸಂದೇಶ ಆ ಬೆನ್ಪೇರ್ ಪಂಪಿನ ಸಂದೇಶಕ್ಕೆ ಇನಿ ಫಲ ಹೆಂಚಿನದಕ್ಕೆಂಡ ಇನಿ ಅಧ್ಯಕ್ಷ ಆತಿರಾರು ಭಾರಿ ಖುಷಿದ ವಿಚಾರ ಒಂಜಾತು ಎಡ್ಡೆ ನಿಷ್ಕಲ್ಮಶವಾಯಿನಂಚಿನ ವ್ಯಕ್ತಿತ್ವ ಇನಿ ಅಧ್ಯಕ್ಷಗೆ ಬೈದೇರು ಅಂಚಿತ್ತಿನ ಪೊರ್ತುಡು ಅರ್ನ ಅವಧಿಡು ಆ 2.5 ವರ್ಷದ ಅರ್ನ ಅಧ್ಯಕ್ಷದ ಅವಧಿಡು ಅರ್ನ ಕ್ಷೇತ್ರ ಎಡ್ಡೆ ರೀತಿ ಅಭಿವೃದ್ಧಿ ಅವಡು ಅದೊಟ್ಟಿಗೆ ಊರುಳ್ಳ ಅಭಿವೃದ್ಧಿ ಅವಡು ಉಳ್ಳಾಲ ಒಂಜಿ ಪುದಾರ ಹೆಂಚಿನದಕ್ಕೆಂಡ ಉಳ್ಳಾಲ ಏಪಗಲ ಸಾಮರಸ್ಯದ ಒಂಜಿ ಊರು ಯಾಕೆಂದ ಪಂಡ ಒಂದು ಉಳ್ಳಾಲ ಪಾಕಿಸ್ತಾನ ಸಾಧ್ಯ ಹೆಚ್ಚು ಜನಕುಲೆಗೆ ಒಂಜಾತ್ ಜನಕುಲೆಗೆ ಬುದ್ಧಿದಾಂತಿನ ಹೆಂಚಿನ ವಿಚಾರ ಪಂಡೇದಲ್ಲ ಮೂಲ ಸಂತ ಸಬೆಸ್ಟಿಯನ್ ಒಂಜಿ ಗರ್ಜಿ ಉಂಟು ಪವಿತ್ರವಾಯಿನ ದಕ್ಷಿಣದ ಅಜ್ಮೀರ್ ಪಂಪಿನ ದರ್ಗ ಉಂಟು ಸೋಮನಾಥ ದೇವಿಯರು ರುದ್ರಪಾದೇಡು ಪಂಜಿ ಸೋಮನಾಥ ದೇವಿಯರು ಈತ ರಾಶಿಯ ಮುಲ್ಪ ಒಂಜೇ ಒಂಜಿ ಕೋಮುಗಳ ಬ್ಯಾವಂದೆ ಎಡ್ಡೆ ರೀತಿ ಅನ್ಯೋನ್ಯತೆ ನಮ್ಮ ಬದುಕೊಂದಿಲ್ಲ ಅಂಚಿತ್ತಿನ ಕ್ಷೇತ್ರ ನನನ ನಿರ್ಮಾಣ ಆಗೋದು ಅಂಚಿತ್ತಿನ ಮಕ್ಕಳ ಅಧ್ಯಕ್ಷರವರು ಅಂಚಿತ್ತಿನ ಪೊರ್ತುಡು ಮುಲ್ಪ ಜಾತಿ ತೂವಂದೆ ಪೊರ್ಲೋಡೆ ಒಂಜಿ ನಮ್ಮ ಕಟ್ಟಡ ಅಧ್ಯಕ್ಷ ಆತಿರ ಚಿತ್ರಕಲಕ್ಕಾಗ ಅದನ್ನ ಬದುಕು ಬಂಗಾರ ಆವಡು ಸಿಂಗಾರ ಆವಡು ಪನ್ನದು ಈ ಪೊರ್ತುಡು ಮಾತ ಬಂಧುಲ ಪ್ರಭಾದೆ ನಾರೀಗ ಅಭಿನಂದಿಸಬೇಕು ಸೋಕೆ
ಎಲ್ಲರ ನಿರೀಕ್ಷೆಯನ್ನು ಪೂರೈಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಲಿ. ನಮ್ಮ ಊರಿನ ಬಡ ಜನಸಾಮಾನ್ಯರ ಬಗ್ಗೆ ನಿಮ್ಮ ಕಾಳಜಿ ಅಧಿಕಾರಾವಧಿಯಲ್ಲಿ ಕಡಿಮೆಯಾಗದಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನಿಮಗೆ ಶುಭವನ್ನು ಉತ್ತರೋತ್ತರ ಬಯಸ್ತೇನೆ. ಉಳ್ಳಾಲ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯವನ್ನು ಒದಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಈರಪ್ಪ ಜನಕಲ್ನ ಭಾವನೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಂತೆ ಮುಂದಿನ ಚುನಾವಣೆ ಕಾಂಗ್ರೆಸ್ ಜಯಬೇರಿಗರಿಸುವುದು ಅಭಿನಂದನೆ ಸಲ್ಲಿಸುವುದಾಗಿ ಹಾರೈಸುತ್ತಾರೆ. ನಿರೀಕ್ಷೆ ಸಾರ್ವಜನಿಕರಿಗೆ ಮಸ್ತ್ ಉಂಟು. ಇವತ್ತು ನಾವು ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ನಾವು ನಮ್ಮ ಈ ನಗರಸಭೆಯಲ್ಲಿ ಅವರ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರ ಇಬ್ಬರು ಈಗಾಗಲೇ ಇವತ್ತು ನಮ್ಮ ಈ ಉಪಾಧ್ಯಕ್ಷ ಸ್ಥಾನದ ಈ ದಿವಸ ನಮ್ಮ ಚಾರ್ಜ್ ತೆಗೆದುಕೊಂಡಿದ್ದಾರೆ. ನಾನು ಹೇಳುವುದಿಷ್ಟೇ, ಈ ಒಂದು ನಗರಸಭೆ ಮುಂದಿನ ದಿನಗಳಲ್ಲಿ ಎಲ್ಲ ಜನರ ಒಂದು ಅಭಿವೃದ್ಧಿಯನ್ನು ಮಾಡಿಕೊಂಡು ಮೂಲಸೌಕರ್ಯ ಮಾಡಿಕೊಂಡು ಮತ್ತು ಎಲ್ಲ ಜನರ ಒಂದು ಪ್ರೀತಿಗೆ ಪಾತ್ರರಾಗಿ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ನೀವು ಈ ಒಂದು ಉಳ್ಳಾಲ ನಗರಸಭೆ ಮಾಡಬೇಕು. ಹಾಗೆ ಇದು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಒಂದು ನಗರಸಭೆಯಾಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾಗಿ ಅಯ್ಯೂಬ್ರವರು ನೇಮಕಗೊಂಡು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಅವಧಿಯಲ್ಲಿ ಇವರ ಅವಧಿಯಲ್ಲಿ ನಗರಸಭೆ ಜನರ ಮೂಲ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ಎಲ್ಲ ಸಮುದಾಯದ ಗೌರವಕ್ಕೆ ಪಾತ್ರರಾಗಬೇಕು. ಆ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಒಂದು ಉತ್ತಮವಾದ ನಗರಸಭೆ ಅಂತೇಳಿ ಬಿರುದನ್ನು ಪಡೆಯಬೇಕು ಅಂತೇಳಿ ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ವೀಕ್ಷಕರಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಹೃತ್ಪೂರ್ವಕವಾಗಿ ಅವರನ್ನು ಇವತ್ತು ನನಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಈ ವೀಕ್ಷಕರಾಗಿ ಬಂದಂತಹ ನಮ್ಮ ಇಬ್ಬರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಮಾಜಿ ಸಚಿವರು, ಶಾಸಕರು ಆದಂತಹ ಸನ್ಮಾನ್ಯ UT ಖಾದರ್ ಅವರ ಆದೇಶದ ಮೇರೆಗೆ, ಇವರೆಲ್ಲರ ಸಹಕಾರದ ಮೇರೆಗೆ, ಅದೇ ರೀತಿ ನನ್ನ ಎಲ್ಲ ಸಹೋದರ ಸಹೋದರಿಯರಾದ ಕೌನ್ಸಿಲರ್ಗಳ ಸಹಕಾರದೊಂದಿಗೆ ಇವತ್ತು ಉಪಾಧ್ಯಕ್ಷರಾಗಿ ಇಲ್ಲಿ ಒಂದು ಕುಳಿತುಕೊಳ್ಳಲು ಒಂದು ಅವಕಾಶ ಆಗಿದೆ. ಅದರಿಂದ ಮೊಟ್ಟ ಮೊದಲಿಗೆ ನನ್ನ ಅಲ್ಲಾಹನಿಗೆ ನಾನು ಸರ್ವಸ್ತುತಿಯು ಅಲ್ಲಾಹನಿಗೆ ಅಲ್ಹಮ್ದುಲಿಲ್ಲ, ಸರ್ವಸ್ತುತಿಯು ಅಲ್ಲಾಹನಿಗೆ ಅಲ್ಹಮ್ದುಲಿಲ್ಲ ಎನ್ನುವ ಮಾತುಗಳೊಂದಿಗೆ ಇವತ್ತಿನ ಈ ಒಂದು ಸಣ್ಣ ಸಮಾರಂಭದಲ್ಲಿ ನನ್ನ ಜೊತೆ ಇರುವ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಖ್ಯಾತಿವೆತ್ತ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಅಕ್ಕ, ಅದೇ ರೀತಿ ನನ್ನ ಗುರುಗಳಾದ ಶರ್ಫ್ ತಂಗಲ್ರವರು, ಅದೇ ರೀತಿ ನನ್ನ ಗುರುಗಳಾದ ಹುಬೈಬ್ ತಂಗಲ್ರವರು, ಮತ್ತು ಅದೇ ರೀತಿ ನಮ್ಮ ಪಾರ್ಟಿಯ ಗೌರವಾನ್ವಿತ ಅಲ್ಲದೆ ಬಹಳಷ್ಟು ಒಂದು ಹಿಕ್ಮತ್ನಿಂದ ಕೆಲಸ ಮಾಡಿದಂಥ ನನ್ನ ಪ್ರೀತಿಯ ಸಂತೋಷ್ ಶೆಟ್ಟಿ ಅವರಿದ್ದಾರೆ. ಅವರ ಜೊತೆ ಈಗ ನಮ್ಮ ಎಲ್ಲ ಬ್ಲಾಕಿನ ನಮ್ಮ ಇವರು ಕೋಡ್ಜಾಲ್ರವರಿದ್ದಾರೆ. ಅದೇ ರೀತಿ ಬಾಕಿ ಇವರುಗಳ ಏನು ನನಗೆ ಉತ್ತಮ ಮಾರ್ಗದರ್ಶನಗಳನ್ನು ಕೊಡ್ತಾರ, ಆ ಮೂಲಕ ನನ್ನ ಸಹೋದರಿ ಎಂತಿರುವ ಶ್ರೀಮತಿ ಚಿತ್ರಕಲಾರವರಿಗೆ ಖಂಡಿತವಾಗಿಯೂ ಸಂಪೂರ್ಣ ಸಹಕಾರವನ್ನು ನೀಡುವುದರ ಜೊತೆಗೆ ಏನು ಅಲ್ಪ ಸ್ವಲ್ಪ ಕೆಲಸಗಳು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಬಾಕಿಯಾಗಿದೆ
ಅದನ್ನು ಮಾನ್ಯ ಶಾಸಕರು ಮತ್ತು ಬ್ಲಾಕ್ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾನು ಮತ್ತು ಅಧ್ಯಕ್ಷರ ಜೊತೆಗೂಡಿಕೊಂಡು 31 ವಾರ್ಡ್ಗಳಿಗೆ ಮುಖತಃ ಭೇಟಿಯಾಗಿ ಯಾವುದು ಮೇಜರ್ ಕೆಲಸಗಳಿದೆ ಅದನ್ನು ನಾನು ಬ್ಲಾಕ್ ಅಧ್ಯಕ್ಷರ ಜೊತೆ ಮತ್ತು ಅಧ್ಯಕ್ಷರ ಜೊತೆ ಕೂಡಿಕೊಂಡು ಮಾಜಿ ಸಚಿವರು ಹಾಲಿ ಶಾಸಕರ ಜೊತೆ ಒಂದು ಮಾತುಕತೆ ಮಾಡಿಕೊಂಡು ಅವರ ನಿರ್ದೇಶನದಂತೆ ಈ ಊರನ್ನು ಸಾಧ್ಯವಿರುವಷ್ಟು ಅಭಿವೃದ್ಧಿ ಪಥ ಮತ್ತು ಸ್ವಚ್ಛ ಒಂದು ನಗರಸಭೆಯನ್ನಾಗಿ ಮಾಡಲು ಪ್ರಯತ್ನ ನಾನು ಮಾಡುತ್ತೇನೆ. ಅದೆಲ್ಲಕ್ಕೂ ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಏನು ಬಯಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್. خصوصا وإلى حضرات أصحاب البدرين واللهدين والخندقين التبوكين والسائر الصحابة أجمعين ثم إلى حضرة شيخنا شيخ قطب الأقطاب الشيخ محي الدين عبد القادر الجيلاني قدس الله تعالى سره ثم إلى حضرة سيد أحمد الكبير رفاعي قدس الله تعالى سره ثم إلى حضرة سلطان الخواجة معين الدين جست الأجميري قدس الله تعالى سره ثم إلى حضرة ياسين سيف الدين
ولله الغاندي نجري قدس الله تعالى سرنا إلى ربي ثم إلى جدنا جداتنا إلى حضرات كل ولايتين ما كان مشاري مغاربها رب العالمين اللهم زد لهم شرفا لا شرف وعزا لا عزيم وكرامة لا كرامات لديك يا رب العالمين اللهم بارك لنا وبارك في مجلسنا هذا اللهم بارك في أمرنا هذا اللهم بارك في كل أمورنا بركة تامة كما باركت على عبادك الصالحين اللهم اشرف عنا شر الظالمين وشر الكافرين وشر الشاعرين وشر العائلين في كل شر الجنة والناس يا رب العالمين اللهم بارك لنا وبارك في كل أمورنا بركة تامة كما باركت على عبادك الصالحين اللهم إنا قد رفعنا إليك أيدينا رائين راغبين لا تردن مع الخائبين لا تردن مع الخائبين لا تردن مع الخائبين ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين من رحمتك يا أرحم الراحمين سبحان ربك ಖಂಡಿತ ಇಲ್ಲಿ ಯಾರೆಲ್ಲ ಪೌರಾಯುಕ್ತರು ಮತ್ತು ಸಿಬ್ಬಂದಿ ವರ್ಗ ಯಾರೆಲ್ಲ ಇದ್ದಾರೆ ಅವರ ಪ್ರೀತಿ ವಿಶ್ವಾಸ ಗೌರವಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನನ್ನಲ್ಲಿ ಸಾಧ್ಯವಿರುವಷ್ಟು ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇನೆ. ಅದೇ ರೀತಿ ಅವರ ಪ್ರೀತಿ ವಿಶ್ವಾಸ ಗೌರವಗಳು ಕೂಡ ಅದೇ ರೀತಿಯಲ್ಲಿ ಅವರು ಜನರೊಂದಿಗೆ ಅದನ್ನು ತೋರಿಸ್ತಾರೆ ಎನ್ನುವ ಭರವಸೆ ಇದೆ. ನನಗೆ ಅವರು ಗೌರವ ಪ್ರೀತಿ ಕೊಡಬೇಕಂತಿಲ್ಲ, ನನ್ನ ಕೆಲಸ ಕಾರ್ಯಗಳಿಂದ ಅದನ್ನು ಅವರು ನನಗೆ ಕೊಟ್ಟೇ ಕೊಡ್ತಾರೆ. ಅದರಿಂದ ದಯವಿಟ್ಟು ನೀವು ಹೇಗೆ ಈ ಹಿಂದೆ ಜನರ ಜೊತೆ ಉತ್ತಮ ಬಾಂಧವ್ಯದಿಂದ ಕೆಲಸ ಮಾಡ್ತಾ ಇದ್ದೀರಿ, ಅದೇ ರೀತಿ ನೀವು ಸೌಜನ್ಯದಿಂದ ವರ್ತಿಸಿದಾಗ ನಿಮ್ಮೊಂದಿಗೆ ನಾನು ಕೂಡ ಪ್ರೀತಿಯಿಂದ ಗೌರವದಿಂದ ವರ್ತಿಸ್ತೇನೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಉಲ್ಲಾಲ ಪೇಟೆಯಲ್ಲಿರುವ ರಿಕ್ಷಾ ಚಾಲಕರು ಮತ್ತು ಮಾಲಕರು, ಅವರ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಬಂದು ಇವತ್ತು ನನಗೆ ಒಂದು ಪ್ರೀತಿ ತೋರಿಸಿದ್ದೀರಿ. ಆ ಪ್ರೀತಿಯನ್ನು ನಿಮ್ಮ ಜೊತೆ ಸದಾಕಾಲ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಈಗಾಗಲೇ ಮಾಜಿ ಸಚಿವರು ಮತ್ತು ಶಾಸಕರಾದಂತಹ ಸನ್ಮಾನ್ಯ ಯು ಟಿ ಖಾದರ್ ರವರ ಮೂಲಕ ಅವರ ಫಂಡಿನಿಂದ ತಮಗೆ ಈಗಾಗಲೇ ಒಂದು ರಿಕ್ಷಾ ಸ್ಟ್ಯಾಂಡನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ ಲಕ್ಷ್ಮಣ್ ರವರೇ, ಅಧ್ಯಕ್ಷರೇ. ಅದೇ ರೀತಿ ಉಲ್ಲಾಳದಲ್ಲಿ 6-7 ಕಡೆ ಒಂದು
ರಿಕ್ಷಾ ಸ್ಟ್ಯಾಂಡನ್ನು ಮಾಡುವಂತಹ ಒಂದು ವ್ಯವಸ್ಥೆ ಆಗಿ ಅದು ಆಲ್ರೆಡಿ ಎಸ್ಟಿಮೇಟಲ್ಲಿ ಆಗಿದೆ, ಟೆಂಡರ್ಗೆ ಇಟ್ಟಿದ್ದೇವೆ. ಅದನ್ನು ಆದಷ್ಟು ಬೇಗ ಮಾನ್ಯ ಸಚಿವರ ಸಹಕಾರವನ್ನು ಪಡ್ಕೊಂಡು ಮತ್ತು ಅಧ್ಯಕ್ಷರ ಜೊತೆ ಒಂದು ಸಹಕಾರವನ್ನು ನೀಡುವ ಮೂಲಕ ಈ ಒಂದು ಕೆಲಸವನ್ನು ಅಧ್ಯಕ್ಷರ ಜೊತೆ ಸೇರಿಕೊಂಡು ಮಾಡಿಕೊಳ್ಳುತ್ತೇನೆಂಬ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ ಎನಿ ಟೈಮ್ ನೀವು ಕಾಲ್ ಮಾಡಿದರೆ ನಿಮ್ಮ ಏನು ಕಷ್ಟ ಕಾರ್ಪಣ್ಯಗಳಿದೆ ಅದಕ್ಕೆ ನಾನು ಸದಾ ಸ್ಪಂದಿಸ್ತೇನೆ ಎನ್ನುವ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ ತಮ್ಮ ಸಹಕಾರ ಮತ್ತು ಸಲಹೆಗಳು ಸದಾ ನನಗೆ ಇರಲಿ, ನಮ್ಮ ಅಧ್ಯಕ್ಷರಿಗೆ ಇರಲಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತೇನೆ. ಥ್ಯಾಂಕ್ ಯು. ಉಳ್ಳಾಲ ನಗರಸಭೆ ಚುನಾವಣೆ ನಡೆದು ಸುಮಾರು 2 ವರ್ಷಗಳ ಕಾಲ ನೆನೆಗುದ್ದಿಗೆ ಬಿದ್ದು ಇದೀಗ ಮೊನ್ನೆ ತಾನೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ನಮ್ಮ ಸಹೋದರಿ ಶ್ರೀಮತಿ ಚೈತ್ರ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತ UP ಅಯ್ಯಬ್ಬರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಾವೆಲ್ಲ ಬಹಳ ಸಂತೋಷಗೊಂಡಿದ್ದೇವೆ. ಇದೀಗ ಇವತ್ತು ಪದಗ್ರಹಣ ಸಮಾರಂಭದಲ್ಲಿ ಬ್ಲಾಕಿನ ಅಧ್ಯಕ್ಷರು ಹಿರಿಯರಾದಂಥ ಕಾಂಗ್ರೆಸ್ಸಿನ ಮುಖಂಡರು ಈಶ್ವರಲಾಲ್ರವರು, ಅದೇ ರೀತಿ ತಾಲೂಕು ಪಂಚಾಯತ್ನ ಮೊಹಮ್ಮದ್ ಮೋನ್ ಅವರು, ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಅದೇ ರೀತಿ ಕೌನ್ಸಿಲರ್ಗಳು, ಹಿರಿಯ ಕಾಂಗ್ರೆಸ್ಸಿಗ ಮಾಜಿ ಅಧ್ಯಕ್ಷರಾದ ಕೆ ಹುಸೇನ್ ತುಜಿಮೋನ್ ಅವರು, ಮುಸ್ತಫಾ ಅಬ್ದುಲ್ಲಾ ಅವರು, ಎಲ್ಲ ಬಹಳಷ್ಟು ಸ್ನೇಹಿತರಲ್ಲಿ ಸೇರಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಅಂತ ಹೇಳಿದರೆ ಬಹಳ ಜನ ಅದರ ಮಟ್ಟಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಮೊದಲೆಲ್ಲ BM ಇದನಬರ ಕಾಲದಲ್ಲಿ, ನಾವು ಉಲ್ಲಾಳದ ಮಟ್ಟಿಗೆ ಕೇಳಬೇಕಾದ್ರೆ UT ಫರೀದರ ಕಾಲದಲ್ಲಿ ಕಾಂಗ್ರೆಸ್ಸು ಅಥವಾ ರಾಜಕಾರಣ ಅಂತ ಹೇಳಿದರೆ ಅಲ್ಲ ಒಂದೇ ಆಗಿತ್ತು. ಇದೀಗ ಪಕ್ಷ ಬೇರೆ ಬೇರೆ ರೀತಿ ಪಕ್ಷಗಳು ಬಂದ ಮೇಲೆ ಬೇರೆ ಬೇರೆ ರೀತಿಯ ಕೋಮುವಾದಗಳು, ಜಾತಿವಾದಗಳು ಎಲ್ಲ ತುಂಬಿಕೊಂಡು ಒಂದೊಂದು ಜಾತಿಗೆ ಒಂದೊಂದು ಪಕ್ಷ ಆದಂಥ ರೀತಿಯಲ್ಲಿ ಇಲ್ಲಿ ವರ್ತನೆ ನಡೀತಾ ಇದೆ. ಅದೇ ರೀತಿ ಕೆಲವರು ಬಾಯಿಗೆ ಬಂದ ರೀತಿಯಲ್ಲಿ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ವಾಕ್ ಸ್ವಾತಂತ್ರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಸಂವಿಧಾನದ ಪ್ರಕಾರ ಈ ರಾಷ್ಟ್ರ ನಡೀತಾ ಇಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಇಲ್ಲಿ 31 ಕೌನ್ಸಿಲರ್ಗಳಿದ್ದೀರಿ ನೀವು, ಅದರಲ್ಲಿ ಪಕ್ಷ ಬೇರೆ ಬೇರೆ ಇದೆ, ಜಾತಿ ಬೇರೆ ಬೇರೆ ಇದೆ, ಎಲ್ಲರನ್ನೂ ಒಂದಾಗಿಕೊಂಡು ಹೋಗುವಂಥ ಆ ಕಾಂಗ್ರೆಸ್ಸಿನ ಮೂಲ ನೀತಿ, ಅಂಬೇಡ್ಕರ್ ಅವರು ಹೇಳಿದ ಆ ಪರಿಪಾಠ, ಸಂವಿಧಾನ, ಅದನ್ನು ಉಳಿಸ್ಕೊಂಡು ಬರಬೇಕು. ಆ ಮೂಲಕ ಉಲ್ಲಾಳದಲ್ಲಿ ಶಾಂತಿ ನೆಲೆಸುವ ಹಾಗೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಅಧಿಕಾರ ಬರ್ತದೆ ಹೋಗ್ತದೆ, ಇಷ್ಟು ಬೇಗ ನಿಮ್ಮ ಅಧಿಕಾರ ದಿನ ಕಳೆದು ಹೋಗ್ತದೆ ಅಂತ ನಿಮಗೆ ಯಾರಿಗೆ ಊಹಿಸಿದಷ್ಟು ದಿನ ನಾಳೆ ಮಾಡಬಹುದು ಅಂತ ಹೇಳಿದರೆ ಆ ದಿನಗಳು ಉಳಿಯುವುದಿಲ್ಲ. ನನ್ನ ದಿನ ಕಳೆದಂತೆ ದಿನ ಕಮ್ಮಿ ಆಗ್ತಾ ಹೋಗ್ತದೆ ನಿಮ್ಮ ಅಧಿಕಾರ ಅವಧಿ. ಆ ಸಿಕ್ಕಿದ ಅವಧಿಯಲ್ಲಿ ಅಧ್ಯಕ್ಷರು ಹೊಸಬರೇನಲ್ಲ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಅನುಭವಿಸಿದವರು ಅಧಿಕಾರಿಗಳಿದ್ದಾರೆ, ಎಲ್ಲ ತಿಳಿದಂಥ ಕೌನ್ಸಿಲ್ಗಳಿದ್ದಾರೆ, ಸ್ವಲ್ಪ ಎಲ್ಲ ಬಗೆಯಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡಿದ 5 ಉಪಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ನೀವೆಲ್ಲ ಒಟ್ಟಾಗಿಕೊಂಡು ಸಮಾಲೋಚನೆ ಮಾಡಿಕೊಂಡು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆಲ್ಲ ಒಂದು ಮಾತಿದೆ, ಸಾರ್ವಜನಿಕವಾಗಿ ಕೆಲಸ ಮಾಡುವಾಗ ಸಮಾಲೋಚನೆಯನ್ನು ಆದಷ್ಟು ಜಾಸ್ತಿ ಮಾಡಿಕೊಂಡು, ಅಂದರೆ ಒಬ್ಬರಿಂದ ಒಬ್ಬರನ್ನು ಅಭಿಪ್ರಾಯ ಪಡ್ಕೊಂಡು ಮಾಡಬೇಕು ಅಂತೇಳಿ. ಅದು ಯಾವತ್ತೂ ಕಮ್ಮಿ ಆಗ್ತದ, ಆಗ ಎಲ್ಲ ಒಡಗುಗಳು ಪ್ರಾರಂಭ ಆಗ್ತದೆ. ಅದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿ. ಯಾಕಂತ ಹೇಳಿದ್ರೆ ನಾನು ಕೆಲವು ಕಾಲದಿಂದ ಇಲ್ಲಿ ಪ್ರಧಾನನಾಗಿದ್ದಾಗ ಕೆಲವು ಕೆಲಸಗಳನ್ನು ಮಾಡಿದ ಅನುಭವ ಇದೆ ಅಂತ ಹೇಳಿ, ಈಗ ನಾವು ಈಗ ಅಧ್ಯಕ್ಷರಾಗಿರೋದು ಉಲ್ಲಾಳ ದರ್ಗಾದಲ್ಲಿ ನಾನೇ ಸ್ವತಃ ಮಾಡಿಕೊಂಡು ಕೆಲವು ಅಭಿಪ್ರಾಯ ಇಲ್ಲದೆ ಹೋದಾಗ ಅದರ ನೋವು ಎಷ್ಟಿದೆ, ಅದರ ತೊಂದರೆಗಳು ಎಷ್ಟಿದೆ ಅಂತ ನಾನು ಸ್ವತಃ ಅನುಭವಿಸಿದ್ದೇನೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಸಮಾಲೋಚನೆ ಮಾಡಿಕೊಂಡು ಪರಸ್ಪರ ನೀವು ಮಾತಾಡಿದರೆ ಏನೂ ಆಗುವುದಿಲ್ಲ, ಪರಸ್ಪರ ಒಂದು ಮಾತು ನಷ್ಟ ಆಗುತ್ತೆ. ಮಾತಿನ ವಿನಿಯೋಗದೊಂದಿಗೆ ನೀವೆಲ್ಲರ ಪ್ರೀತಿಯ ವಿಶ್ವಾಸವನ್ನು ಗಳಿಸಿಕೊಂಡು ಉಲ್ಲಾಳದ ಅಭಿವೃದ್ಧಿ ಮಾಡಬೇಕು ಎಲ್ಲರಲ್ಲಿ ಹಂಬಲ ಇದೆ. ಅಭಿವೃದ್ಧಿ ಅಂದರೆ ಏನು? ಅಷ್ಟು ಸುಲಭ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ. ಉಲ್ಲಾಳ ಪುರಸಭೆ ನಗರಸಭೆಯಲ್ಲಿ ಅಷ್ಟೊಂದು ನಿಧಿ ಇಲ್ಲ, ಮಾಡಿಟ್ಟಂಥ ಸಾಲಗಳೇ ಬೇಕಾದ ಇಷ್ಟೇ ಅಂತ ಕೇಳಿ ಬರ್ತಾ ಇದೆ. ಸರ್ಕಾರದ ಅನುದಾನ ಅಥವಾ ಶಾಸಕ ಅನುದಾನ ಬಂದಾಗಬೇಕು.
ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಂಡು ಉಳ್ಳಾಳದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಉಳ್ಳಾಳದ ನೀರಿನ ವ್ಯವಸ್ಥೆಯನ್ನು ಸಮಗ್ರವಾಗಿ ಮಾಡಿಕೊಂಡು ಜನರಿಗೆ ತಾವು ಹತ್ತಿರ ಆಗಿಕೊಂಡು ಸರ್ಕಾರದಿಂದ ದೊರಕುವಂಥ ಪ್ರಶಸ್ತಿ ನಾನು ನೋಡಿದ ಹಾಗೆ ಜಾಸ್ತಿಯಾಗಿ ಮೈಸೂರಿಗೆ ಸಿಗ್ತಾ ಇದೆ. ಅದನ್ನು ಉಳ್ಳಾಳಕ್ಕೆ ನೀವು ಬಾಚಿಕೊಳ್ಬೇಕು ಅಂತ ಹೇಳಿಕೊಂಡು ನಿಮ್ಮ ಈ ಅಧಿಕಾರಾವಧಿಯಲ್ಲಿ ಅಲ್ಲಾಹನು ನಿಮಗೆ ಈ ಊರಿನ ಕೆಲಸ ಮಾಡಲಿಕ್ಕೆ, ಜನರನ್ನು ಪ್ರೀತಿಸಲಿಕ್ಕೆ, ಈ ಊರಲ್ಲಿ ಶಾಂತಿ ಸೌಹಾರ್ದದಿಂದ ಬದುಕಲಿಕ್ಕೆ ನೀವು ಅನುವು ಮಾಡಿಕೊಡಬೇಕು. ಆ ಶಕ್ತಿಯನ್ನು ಪರಮಾತ್ಮನ ಅಲ್ಲಾಹು ನಮಗೆ ನೀಡಲಿ ಅಂತ ಹಾರೈಸಿ ನಮಗೆಲ್ಲರನ್ನು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ನಗರಸಭೆಯ ಈ ಒಂದು ಅವಕಾಶ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾದ ರಶೀದ್ ಹಾಜಿಯವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದ ಈಶ್ವರುಲ್ಲಾರವರೇ, ಈ ಒಂದು ನಗರಸಭೆಯ ಅಧ್ಯಕ್ಷರಾದ ಚಿತ್ರಕಲರವರೇ, ಉಪಾಧ್ಯಕ್ಷರಾದ ಅಯ್ಯೂಬ್ರವರೇ, ನಮ್ಮ ಎಲ್ಲ ಕೌನ್ಸಿಲ್ಗಳೇ, ಈ ಪ್ರದೇಶದ ನಾಗರಿಕರೇ, ನಾನೊಂದು ಮಾತು ಅಂತ ಹೇಳಿದರೆ ಚಿತ್ರಕಲಾ ಮತ್ತು ಅಯ್ಯೂಬ್ರವರಿಗೆ, ನೀವು ಉಳ್ಳಾಲ ನಗರಸಭೆಯ ಮಾಲಕರಂತ ಭಾವಿಸಬೇಡಿ. ನೀವು ಉಳ್ಳಾಲ ನಗರಸಭೆಯ ಸೇವಕರು, ನೀವು ಮಾಲಕರಂತ ಭಾವಿಸಬೇಡಿ. ಜೊತೆಗೆ ಇದನ್ನು ನೀವು ಅಧಿಕಾರ ಅಂತ ಹೇಳಿ ಭಾವಿಸಬೇಡಿ. ದೇವರು ಕೊಟ್ಟ ನಮಗೆ ಅವಕಾಶ. ಈ ಅವಕಾಶವನ್ನು 2.5 ವರ್ಷಗಳ ಕಾಲ ಈ ಒಂದು ನಗರಸಭೆಯಲ್ಲಿ ಸುಮಾರು 60,000 ಜೀವಗಳಿದೆ ಇಲ್ಲಿ. ಈ 60,000 ಜೀವಗಳನ್ನು ಎಲ್ಲರನ್ನು ಸಂತೋಷ ಮಾಡಲಿಕ್ಕೆ ಅಥವಾ ಎಲ್ಲರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಯಾರಿಂದ ಸಾಧ್ಯ ಆಗುವುದಿಲ್ಲ. ಆದರೆ ಆದಷ್ಟು ಈ ಒಂದು ಪ್ರದೇಶದ 60,000 ಇರುವಂಥ ಈ ಒಂದು ನಗರಸಭೆಯನ್ನು 2 ವರ್ಷಗಳ ಕಾಲ ನೀವು ಅವರಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟು ಅಭಿವೃದ್ಧಿಯಲ್ಲಿ ನೀವು ಮುಂಚೂಣಿಯಲ್ಲಿ ಕೆಲಸ ಮಾಡಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ. ಜೊತೆಗೆ ನಮ್ಮ ಮಾಜಿ ಸಚಿವರು ಶಾಸಕರಾದ UT ಖಾದರ್ ಅವರು ಈ ಒಂದು ನಗರಸಭೆಯನ್ನು ನಮ್ಮ ಎಲ್ಲ ವಿಧದಲ್ಲಿ ಹಂತವಾಗಿ ಅಭಿವೃದ್ಧಿ ಮಾಡುವಾಗ ನೀವೇನು ಜಾಸ್ತಿ ಕೆಲಸ ಮಾಡಬೇಕಂತಿಲ್ಲ, ಎಲ್ಲ ಅವರು ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಆಡಳಿತ ಅವಧಿಯಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಿಂದ ಉಳ್ಳಾಲ ನಗರಸಭೆಗೆ ನೇರವಾಗಿ ನೀರು ಬರುವಂಥ ಸುಮಾರು 200 ಕೋಟಿಯ ಒಂದು ಯೋಜನೆ ಆದಷ್ಟು ಬೇಗ ಕೆಲಸ ಪ್ರಾರಂಭದಲ್ಲಿದೆ. ಖಂಡಿತವಾಗಿ ನಗರಸಭೆಗೆ ನೇರವಾಗಿ ಬಂಟ್ವಾಳ ತಾಲೂಕು ಸಜಿಪದಿಂದ ನಗರಸಭೆಗೆ ನೇರವಾಗಿ ನೀರು ಬರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಅದಕ್ಕಾಗಿ ನಿಮಗೆ ಜಾಸ್ತಿ ಕಷ್ಟ ಆಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಭಾವಿಸಿ ಜಾತಿ ಮತ ಭೇದವನ್ನು ಬಿಟ್ಟು ಉಳ್ಳಾಲ ನಗರಸಭೆಯನ್ನು ಒಳ್ಳೆಯ ಒಂದು ನಗರಸಭೆಯಾಗಿ ಮಾಡಲಿಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 31 ಜನ ಸದಸ್ಯರು ನಮ್ಮ ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು, ಆದರೆ ನಗರಸಭೆಯಲ್ಲಿ ಎಲ್ಲರೂ ಒಗ್ಗೂಡಿ ಈ ಒಂದು ಇಬ್ಬರಿಗೆ ಸಹಕಾರ ಕೊಟ್ಟು ಉಳ್ಳಾಲ ನಗರಸಭೆಯನ್ನು ರಾಜ್ಯದಲ್ಲಿ ಒಂದು ಒಳ್ಳೆಯ ನಗರಸಭೆ ಆಗಲಿಕ್ಕೆ ನೀವು ಪ್ರಯತ್ನಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಎಲ್ಲ ಕೌನ್ಸಿಲರ್ಗಳಿಗೂ ವಿರೋಧ ಪಕ್ಷದ ಕೌನ್ಸಿಲರ್ಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಬಹಳ ಸಂತೋಷ ಆಗ್ತದೆ ಇವತ್ತಿನ ದಿನಗಳಲ್ಲಿ. ನಮಗೆ ಈ ಒಂದು ನಗರಸಭೆಗೆ ಹಿಂದುಳಿದ ವರ್ಗದ ಅದರಲ್ಲೂ ಮಹಿಳೆ ನಮ್ಮ ಚಿತ್ರಕಲಾ ಚಂದ್ರಕಾಂತರವರು ನಗರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೆ, ಅವರಿಗೆ ಮಾತ್ರ ಅಲ್ಲ, ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಎಲ್ಲ ಜನರಿಗೆ ನಾಗರಿಕರಿಗೆ ಕೂಡ ಭಾಳ ಸಂತೋಷ ಆಗಿದೆ. ಒಳ್ಳೆ ಕೆಲಸಗಾರರು, ನಿಷ್ಕಲಂಕ ಒಂದು ಮನಸ್ಸುಳ್ಳವರು, ನಿರ್ಮಲ ಮನಸ್ಸುಳ್ಳವರು, ಒಳ್ಳೆಯ ಜನರ ಒಂದು ನಾಡಿ ಮಿಡಿತವನ್ನು ಅರಿತವರು. ನಿಜವಾಗಿಯೂ ಇಂಥ ಒಂದು ಅಭ್ಯರ್ಥಿ ನಮಗೆ ಬಹಳ ಈ ನಗರಸಭೆಗೆ ಅಗತ್ಯ ಇತ್ತು. ಆ ಅಗತ್ಯತೆಯನ್ನು ಬಹುಶಃ ನಮ್ಮ ಇಲ್ಲಿನ ಜನಪ್ರಿಯ ಶಾಸಕರಾದಂಥ UT ಖಾದರ್ರವರ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಆಯ್ಕೆಗೆ ಸುಗಮವಾಗಿ ಆಯ್ಕೆ ಮಾಡಲಿಕ್ಕೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಪ್ರಪ್ರಥಮವಾಗಿ ನಾನು ಹಿಂದುಳಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವತಿಯಿಂದ ಪ್ರಪ್ರಥಮವಾಗಿ ಈ ಒಂದು ನಗರಸಭೆಗೆ ಆಯ್ಕೆಯಾದಂಥ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಚಂದ್ರಕಾಂತ್ ಮತ್ತು ಉಪಾಧ್ಯಕ್ಷರಾದಂಥ ಅಯ್ಯೂಬ್ ಉಳ್ಳಾಲ್ರವರಿಗೂ ಹಾಗೂ ಇದಕ್ಕೆ ಸಹಕರಿಸಿದಂಥ
ಪ್ರಥಮವಾಗಿ ಉಳ್ಳಾಲದ ನಮ್ಮ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೂ ಹಾಗೂ ಎಲ್ಲ ಇವರಿಗೆ ಬೆಂಬಲ ನೀಡಿದಂಥ ಎಲ್ಲ ನಗರಸಭೆಯ ಸದಸ್ಯರಿಗೆ ನಾನು ಪ್ರಥಮವಾಗಿ ಅವರನ್ನು ಅಭಿನಂದಿಸುತ್ತೇನೆ. ಈ ಮೂಲಕ ಅವರಿಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡಿದಂತಾಗಿದೆ. ಈ ಒಂದು ಜವಾಬ್ದಾರಿ ಭಾಳ ಸುಲಭವಾಗಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು. ಅದನ್ನು ಒಂದು ಕಷ್ಟದ ಈ ಅವಧಿಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವಂಥ ಶಕ್ತಿ ಅವರಿಗೆ ಈಗಾಗಲೇ ಇದೆ. ಹಾಗೆ ಆದರೂ ಕೂಡ ಇನ್ನು ಹೆಚ್ಚಿನ ಶಕ್ತಿ ನಮ್ಮ ಹಿರಿಯರೆಲ್ಲರ ಪ್ರೋತ್ಸಾಹ ಹಾಗೂ ಶ್ರೀಮಾತೆ ಭಗವತಿಯ ಒಂದು ಆಶೀರ್ವಾದ ಖಂಡಿತ ಅವರ ಮೇಲೆ ಇದೆ. ಈ ಒಂದು ಏನು ಈ ಉಳ್ಳಾಲ ನಗರಸಭೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆಗಬೇಕಿದ್ದಂತಹ ಒಂದು ಕೆಲವೊಂದು ಕಾಮಗಾರಿ ಇರ್ಬೋದು, ಬಡವರಿಗೆ ಆಗುವಂಥ ಒಂದು ಸಮಸ್ಯೆ ಇರ್ಬೋದು, ಅದರಲ್ಲಿ ಕುಡಿಯುವ ನೀರು ಇರ್ಬೋದು, ಉಪ್ಪು ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಇಲ್ಲಿ ತುಂಬ ಸಮಸ್ಯೆಗಳಿದೆ. ಕೆಲಸ ತುಂಬ ಆಗಿದೆ, ಇನ್ನೂ ಕೂಡ ಆಗಬೇಕಾದದ್ದು ಬಹಳ ಇದೆ ಅಂತ ಈಗಾಗಲೇ ಅವರು ಮನವರಿಕೆ ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರ ಆಗುವ ಒಂದು ಆದ ಮೇಲೆ ಕೂಡಲೇ ಇವತ್ತೊಂದು ಚಾರ್ಜ್ ತಗೊಂಡಿದ್ದಾರೆ. ಚಾರ್ಜ್ ತಗೊಂಡು ಮೊದಲೇ ಅವರು ಈ ಒಂದು ನಗರಸಭೆಯ ಏನೆಲ್ಲ ಒಂದು ಕಾಮಗಾರಿ ಆಗಬೇಕು ಆ ಕಾಮಗಾರಿಯ ಫುಲ್ ಒಂದು ಪಟ್ಟಿಯನ್ನು ಅವರೇನು ಈಗಾಗಲೇ ತಯಾರಿಸಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡಿಗೆ, ಪ್ರತಿಯೊಂದು ಏರಿಯಾಕ್ಕೆ ಭೇಟಿ ಕೊಟ್ಟು ಎಲ್ಲರೂ ಈ ಒಂದು ಅವರು ಅಧ್ಯಕ್ಷರಂತ ಹೇಳಿದರೆ ಎಲ್ಲ ಇಲ್ಲಿ ಪಕ್ಷ ಭೇದ ಏನಿಲ್ಲ, ಜಾತಿ ಭೇದ ಪಕ್ಷ ಭೇದ ಇಲ್ಲ, ಎಲ್ಲರೂ ಪ್ರತಿ ವಾರ್ಡಿಗೆ ಭೇಟಿ ಕೊಟ್ಟು ಆ ಭೇಟಿ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಆ ಒಂದು ವಾರ್ಡಿನ ಸಮಸ್ಯೆಯನ್ನು ಪಟ್ಟಿಯನ್ನು ಮಾಡಿಕೊಂಡು ಮುಂದಿನ ಏನು ಮಾಸಿಕ ಸಭೆಯಲ್ಲಿ ನಡೀತದೆ ಆ ಸಭೆಯಲ್ಲಿ ಇಟ್ಟುಕೊಂಡು ಆ ಸಮಸ್ಯೆಗೆ ಸ್ಪಂದಿಸಲಿದ್ದಾರೆ ಅಂತ ನಾನು ಭಾಳ ಸಂತೋಷದಿಂದ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಧ್ಯಕ್ಷೆಯಾಗಿ ಆಯ್ಕೆಯಾದ ನನಗೆ ಇವತ್ತು ತುಂಬ ಖುಷಿಯಾಗಿದೆ. ಹಾಗಾಗಿ ನಾನು ಮೊದಲನೇ ಧನ್ಯವಾದವನ್ನು ನಮ್ಮ ಮಾಜಿ ಸಚಿವರು, ಶಾಸಕರಾಗಿರುವ ನಮ್ಮ ಯು ಟಿ ಸರ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ಇವತ್ತು ನಾನು ಆಯ್ಕೆ ಆಗಲಿಕ್ಕೆ ನನ್ನ 31 ಕೌನ್ಸಿಲರ್ನವರ ಸಹಾಯದಿಂದ ನಾನು ಆಯ್ಕೆಯಾಗಿದ್ದೇನೆ. ಈ ನನ್ನ ಅವಧಿ ಎಲ್ಲರ ಸಲಹೆ ಪಡೆದು ನನ್ನ ಏಕಾಭಿಪ್ರಾಯ ತಗೊಳ್ಳದೆ ನನ್ನ ಎಲ್ಲರ ಸಲಹೆ ಪಡೆದು ನಾನು ನನ್ನ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಯಲು ನಾನು ಶ್ರಮಿಸ್ತೇನೆ. ಹಾಗಾಗಿ ನಾನು ಎಲ್ಲರಿಗೆ, ನನ್ನ ಪಕ್ಷದ ಹಿರಿಯ ಮುಖಂಡರಿಗೂ ಹಾಗೆ ನಮ್ಮ DCCಗೂ ಎಲ್ಲರಿಗೂ ನಾನು ಧನ್ಯವಾದ. ಮೊದಲಾಗಿ ನನ್ನ 2 ಸಲ ನನ್ನನ್ನು ಭಾರಿ ಕಷ್ಟದಿಂದ ನನ್ನನ್ನು ಗೆಲ್ಲಿಸಿಕೊಟ್ಟ ನನ್ನ ಮತದಾರರಿಗೂ ನನ್ನ ಕೃತಜ್ಞತೆ, ನನ್ನ ಧನ್ಯವಾದವನ್ನು ಸಮರ್ಪಿಸಿ ನನ್ನ ಅಭಿವೃದ್ಧಿಗೆ ನನಗೆ ಸಹಾಯಕವಾಗಿ ಎಲ್ಲರೂ ಇರ್ತೀರಿ ಅಂತೇಳಿ ನನ್ನ ಪುನಃ ನನ್ನ ಈ ಅಧಿಕಾರಿ ವರ್ಗದವರು ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ಸಹಕಾರ ನೀಡಬೇಕಾಗಿ ನಾನು ಕೇಳಿಕೊಳ್ಳಿ ನನ್ನ ಭಾಷಣ. ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರಾಗಿ ನಮ್ಮ ಚಿತ್ರಕಲಾ ಚಂದ್ರಕಾಂತ್ ಅವರು ಆಯ್ಕೆಯಾಗಿರೋದು ನಮಗೆ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಉಳ್ಳಾಲ ಪರಿಸರವನ್ನು ಸ್ವಚ್ಛ ನಗರಸಭೆ, ನಮ್ಮ ನಗರಸಭೆಗೆ ಕೂಡ ಚಿತ್ರಕಲಾ ಅವರ ಅಧ್ಯಕ್ಷರಾಗಿ ಒಳ್ಳೆಯ ಹೆಸರನ್ನು ತರಬೇಕು. ಹಾಗೆಯೇ ಅವರ ವಾರ್ಡಿನ ಮತದಾರರವರಿಗೆ ತುಂಬ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾನು ಚಿತ್ರಕಲಾ ಅವರ ಪರವಾಗಿ ನಾನು ಎಲ್ಲರಿಗೂ, ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲರಿಗೂ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಶ್ರೀಮತಿ ಚಿತ್ರಕಲಾ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೆ ಇವತ್ತಿನ ದಿನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಉಪಾಧ್ಯಕ್ಷರಾಗಿ ಅಯ್ಯೂಬ್ ಅವರು
ಅಯ್ಯೂಬ್ ಅವರು ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೂ ನನ್ನ ಅಭಿನಂದನೆ. ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಉಪಾಧ್ಯಕ್ಷರಾದಂಥ ಅಯ್ಯೂಬ್ರವರಿಗೂ ಕೂಡ ಧನ್ಯವಾದ. ಅಂದರೆ ಅವರು ಈಗ ಒಂದು ಮುಳ್ಳಿನ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ಆ ಮುಳ್ಳನ್ನು ಹೂವಾಗಿ ಬಳಸಿಕೊಂಡು ಈ ಒಂದು ನಗರಸಭೆಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಉಂಟು ಅದನ್ನೆಲ್ಲ ಅವರು ಮಾಡಿಕೊಂಡು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಎಲ್ಲರಿಗೂ ಒಂದು ಸಮಾಧಾನ ಆಗುವ ರೀತಿಯಲ್ಲಿ ಅವರು ಇದನ್ನು ನಡೆಸಿಕೊಂಡು ಹೋಗಲಿ ಎಂದು ನನ್ನ ತುಂಬ ಅಭಿನಂದನೆ. ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಚಿತ್ರಕಲಾ ಅವರಿಗೆ ನನ್ನ ಅಭಿನಂದನೆಗಳು ಹಾಗೂ ಅಯ್ಯೂಬ್ ಅವರಿಗೂ ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧರ್ಮರಹಿತ ಪಕ್ಷರಹಿತ ಅಭಿವೃದ್ಧಿಗೆ ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ. ಒಳ್ಳೆ ಉಳ್ಳಾಲ ಕಟ್ಟೋಣ, ಯಾವುದೇ ಭ್ರಷ್ಟಾಚಾರ ಬೇಡ, ಪಾರದರ್ಶಕ ಬೇಕು. ನಿಮ್ಮ ಎಲ್ಲ ಒಳ್ಳೆ ಕಾರ್ಯಕ್ಕೆ ಯಾವ ರೀತಿ ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ 6 ಜನ ಕೌನ್ಸಿಲರ್ ಇದ್ದಾರೆ, ಎಲ್ಲರೂ ಸಹಕಾರ. ಥ್ಯಾಂಕ್ ಯು.